ಸುದ್ದಿಗೊಂಜಿಲಿಗೆ ಸ್ವಾಗತ. ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಹರೇಕಳದ ಮೊಹಮ್ಮದ್ ಮುಸ್ತಫರ್ನ ಮಗಳು ಡಾಕ್ಟರ್ ಫಾತಿಮತ್ ರಫೀಜರ್ನ ನೂರ್ ಡೆಂಟಲ್ ಕೇರ್ ದೇರಳಕಟ್ಟೆದ ಜಲಾಲ್ ಬಾಗ್ ಅಡ್ಡ ರಸ್ತೆ ಕೆಪಿ ಲ್ಯಾಂಡ್ಮಾರ್ಕ್ ಕಟ್ಟನಾಡು ಸೋಮವಾರ ಕಾಂಡೆ ಉದಿಪನಾಂಡು. ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಹರೇಕಳದ ಮೊಹಮ್ಮದ್ ಮುಸ್ತಾಫಿರಿನ ಮಗಳು ಡಾಕ್ಟರ್ ಫಾತಿಮತ್ ರಫೀಜಾರಿನ ಮಾಲಕತ್ವದ ನೂರು ಡೆಂಟಲ್ ಕೇರ್ ದೇರಳಕಟ್ಟೆ ಜಲಾಲ್ ಬಾಗದ ಅಡ್ಡ ರಸ್ತೆ ಕೆಪಿ ಲ್ಯಾಂಡ್ಮಾರ್ಕ್ ಕಟ್ಟನಾಡು ಸೋಮವಾರ ಕಾಂಡೆ ಉದಿಪನಾಂಡು. On the auspicious inauguration of Noor Dental Clinic at Derlakatte near Kanachur Medical College, we are happy to see our family friend's daughter, Dr. Rafiza, who has opened the clinic today with a proud father, Mustafa, a family friend, and we are happy to have she has got all the 2 dental chairs with all the speciality of her clinics, with all the dental specialities, from root canal to the capping to everything, whatever is in the dental care. So I wish Noor Dental Clinic, which is named under the baby, very all the best for the success, and Dr. Rafiza for the future, one of the top clinic to be held in our area of Ulla constituency. ಇವತ್ತು ಒಂದು ಶುಭ ಸಂದರ್ಭದಲ್ಲಿ ಶುಭ ಮುಹೂರ್ತದಲ್ಲೂ ಕೂಡ ನಾವು ಎಲ್ಲ ಸೇರಿ ನೂರುಲ್ ಡೆಂಟಲ್ ಕೇರನ್ನು ಇನಾಗ್ರೇಷನ್ ಮಾಡಿದ್ದಾರೆ. ನಮ್ಮ ಹಿರಿಯರಾದ ಕನಚೂರು ಮೋನಕನವರು, ನಮ್ಮ ಇಫ್ತಿಕಾರ್ ಅಲಿ ಅವರು, ಈ ಭಾಗದೆಲ್ಲ ಗಣ್ಯಮಾನ್ಯರು ಸೇರಿ ಇದನ್ನು ಈಗಾಗಲೇ ಲೋಕಾರ್ಪಣೆ ಮಾಡಿದ್ದೇವೆ. ಬಹಳ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಈ ಒಂದು ಡೆಂಟಲ್ ಕ್ಲಿನಿಕನ್ನು ಮಾಡಿದ್ದಾರೆ. ಅದು ನಮ್ಮ ದಂತ ಕ್ಲಿನಿಕ್ಗೆ ಸಂಬಂಧಪಟ್ಟಂತೆ ಅದು ರೂಟ್ ಕ್ಯಾನಲಿಂಗ್ ಆಗಿರ್ಬೋದು ಅಥವಾ ಇದಕ್ಕೆ ಕ್ಯಾಪ್ ಇಡುವಂಥದ್ದಾಗಿರ್ಬೋದು, ಒಟ್ಟು ಒಂದು ದಂತ ಸುರಕ್ಷತೆ. ಇವತ್ತು ನಮ್ಮ ಒಟ್ಟು ಬಾಯಿಯಲ್ಲಿರ್ತಕ್ಕಂಥ ಹಲ್ಲುಗಳು ಸುರಕ್ಷಿತವಾಗಿದ್ದರೆ ನಮ್ಮ ಇಡೀ ಆರೋಗ್ಯವು ಕೂಡ ಸುರಕ್ಷಿತ ಇದ್ದಂತೆ. ಒಟ್ಟಿನಲ್ಲಿ ಒಂದು ಒಳ್ಳೆಯ ಒಂದು ಕ್ಲಿನಿಕನ್ನು ಸ್ಥಾಪನೆ ಮಾಡಿದ್ದಾರೆ ನಮ್ಮ ಫಾತಿಮಾ ನೂರಳವರು. ಅವರ ಮಗುವಿನ ಹೆಸರನ್ನು ಇಟ್ಟುಕೊಂಡು, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ಆತ್ಮೀಯ ಮಿತ್ರರಾದ ಮುಸ್ತಾಫ್ರವರ ಮಗಳು ಅವರು ಬಹಳ ಒಳ್ಳೆಯ ಒಬ್ಬ ವೈದ್ಯೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಸಹಕರಿಸಿ ಈ ಒಂದು ಕ್ಲಿನಿಕ್ ಉತ್ತಮ ರೀತಿಯಲ್ಲಿ ಬೆಳೆಯುವ ರೀತಿಯಲ್ಲಿ ನಾವೆಲ್ಲರೂ ಈ ಪರಿಸರ ಜನ ಸಹಕರಿಸಬೇಕು ಅಂತ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತೇನೆ. ದೇರಳಕಟ್ಟೆಯಲ್ಲಿ ನೂರು ಎಂಬ ಹೆಸರಿನ ಈ ಒಂದು ಡೆಂಟಲ್ ಕ್ಲಿನಿಕ್ ಉದ್ಘಾಟನೆಗೊಂಡಿದೆ. ನಾವೆಲ್ಲರೂ ಸೇರಿ ಶುಭ ಹಾರೈಸಿ ಒಳ್ಳೆ ಸೋಮವಾರದ ಬೆಳಿಗ್ಗೆ ಇದನ್ನು ಮುಹೂರ್ತ ಮಾಡಿದ್ದೇವೆ. ನನ್ನ ಅನಿಸಿಕೆ ಮುಸ್ತಫಾ ಈ ಒಂದು
ಕ್ಲಿನಿಕನ್ನು ಅವರ ಮಗಳ ವೈದ್ಯ ಆಗಿರುವುದರಿಂದ ಆ ಮೂಲಕ ಅವರ ಒಂದು ಜೀವನದಲ್ಲಿ ಸಂತೋಷ ಬರಲಿ ಅಂತೇಳಿ ನಾನು ಹಾರೈಸ್ತಾ ಈ ಉತ್ತಮವಾದ ಜನಗಳ ಸೇವೆಯನ್ನು ಮಾಡಲು ಆ ಡಾಕ್ಟ್ರಿಗೆ ಅವರ ಮುಸ್ತಫನ ಮಗಳಿಗೆ ದೇವರು ಆಯುರ ಆರೋಗ್ಯ ಶಕ್ತಿ ಎಲ್ಲವೂ ಕೊಡಲಿ ಮತ್ತು ಅತ್ಯಂತ ನುರಿತ ವೈದ್ಯರುಗಳನ್ನು ತರಿಸಿ ತನ್ಮೂಲಕ ಜನಗಳಿಗೆ ಸೇವೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಬಗ್ಗೆ ನಮಗೆಲ್ಲ ಹೆಮ್ಮೆ ಇದೆ ಅಂತ ಹೇಳುವ ಮಾತನ್ನು ಹೇಳಿ ಶುಭ ಹಾರೈಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಆತ್ಮೀಯರಾದ ಮುಸ್ತಫರವರ ಮಗಳು ಇವತ್ತು ದೇರ್ಲಗಟ್ಟೆ ಹೃದಯ ಭಾಗದಲ್ಲಿ ನೂರ್ ಎಂಬ ಡೆಂಟಲ್ ಕ್ಲಿನಿಕ್ ಅನ್ನು ಇವತ್ತು ಇಲ್ಲಿ ನಮ್ಮ ಡಾಕ್ಟರ್ ಇಫ್ತಿಕಾರ್ ಅವರ ಹಸ್ತದಿಂದ ಇವತ್ತು ಉದ್ಘಾಟನೆಗೊಂಡಿದೆ. ಈ ಭಾಗದ ಜನರಿಗೆ ಒಂದು ಉತ್ತಮ ಸೇವೆ ಒದಗಲಿ ಅಂತ ಹಾರೈಸುತ್ತಾ ಮತ್ತು ಇಲ್ಲಿ ಎಲ್ಲ ವ್ಯವಸ್ಥೆಯೊಂದಿಗೆ ಈ ಡೆಂಟಲ್ ಕ್ಲಿನಿಕ್ ಇವತ್ತು ಆವರಣಗೊಂಡಿದೆ. ಇವರಿಗೆ ನಾನು ಶುಭ ಕೋರುತ್ತಾ ಮತ್ತು ಇಲ್ಲಿ ಎಲ್ಲ ಭಾಗದ ಎಲ್ಲ ಜನರಿಗೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಇಲ್ಲಿ ಬರುವಂಥ ಎಲ್ಲ ಜನರಿಗೆ ಇದರ ಒಳ್ಳೆಯ ಸದುಪಯೋಗ ಆಗಲಿ ಅಂತ ಹೇಳುತ್ತಾ ಅವರಿಗೂ ನಾನು ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ. ಆತ್ಮೀಯ ಮಿತ್ರರಾದಂಥ ಮುಸ್ತಫರವರ ಮಗಳು ಇವತ್ತು ಈ ದೇರಳಕಟ್ಟೆ ಪರಿಸರದಲ್ಲಿ ದಂತ ವೈದ್ಯಕೀಯ ಸವಲತ್ತು ನೀಡುವಲ್ಲಿ ಒಂದು ಕ್ಲಿನಿಕನ್ನು ಉದ್ಘಾಟನೆ ಈಗಾಗಲೇ ನಮ್ಮ ಡಾಕ್ಟರ್ ಇಫ್ತಿಕಾರ್ ಆಲಿಯಾರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಸಮಾರಂಭದಲ್ಲಿ ಕಣಚೂರು ಮೋಹನ್ರವರು ಮತ್ತು ನಮ್ಮ ವಕ್ಫ್ ಬೋರ್ಡ್ನ ಅಧ್ಯಕ್ಷರು ಎಲ್ಲರೂ ಮುಸ್ತಫರ ಎಲ್ಲ ಸಂಬಂಧಪಟ್ಟವರು ಎಲ್ಲರನ್ನ ಇನ್ವೈಟ್ ಮಾಡಿಕೊಂಡು ಒಂದು ಉತ್ತಮ ರೀತಿಯಲ್ಲಿ ಇವತ್ತು ಈ ಕೇಂದ್ರ ದಂತ ವೈದ್ಯಕೀಯ ಕೇಂದ್ರ ಉದ್ಘಾಟನೆ ಆಗಿದೆ. ಈ ಪರಿಸರದ ಜನರಿಗೆ ಉತ್ತಮ ಸೇವೆ ಲಭಿಸುವಂತಾಗಲಿ. ಈ ಚಿಕಿತ್ಸಾ ಕೇಂದ್ರವು ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಭಾಗದ ಜನರಿಗೆ ಸೇವೆ ದೊರಕುವಂತಾಗಲಿ ಮತ್ತು ಈ ಕೇಂದ್ರ ಕೂಡ ಉತ್ತಮ ಅಭಿವೃದ್ಧಿ ಹೊಂದಿಕೊಂಡು ಇಲ್ಲಿ ಸೇವೆ ನೀಡುವಂಥ ವೈದ್ಯರಿಗೆ ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳಿಕೊಂಡು ಶ್ರೀಮಾನ್ ಮುಸ್ತಫರವರ ಮಗಳು ಪ್ರಾರಂಭ ಮಾಡಿದಂಥ ಈ ಕೇಂದ್ರ ದಂತ ವೈದ್ಯಕೀಯ ಕೇಂದ್ರ ಯಾವುದೇ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಜನರಿಗೆ ಬೇಕಾದಂಥ ವೈದ್ಯಕೀಯ ಸವಲತ್ತನ್ನು ಒದಗಿಸುವಲ್ಲಿ ಯಶಸ್ವಿಯಾಗಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರಿ ಶುಭ ಹಾರೈಸ್ತಾ ಇದ್ದೇನೆ. ಉಳ್ಳಾಲ ತಾಲೂಕಿನ ದೇರಳಕಟ್ಟೆಯ ಈ ಭಾಗದಲ್ಲಿ ಇದೀಗ ನೂತನವಾಗಿ ನೂರ್ ಡೆಂಟಲ್ ಕ್ಲಿನಿಕ್ ಎನ್ನುವಂತಹ ಒಂದು ನಾಮಾಂಕಿತದೊಂದಿಗೆ ಮುಸ್ತಫರ ಮಗಳು ಈಗ ಈ ಒಂದು ಕ್ಲಿನಿಕ್ಕನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಗಣ್ಯರ ಆತಿಥ್ಯದಲ್ಲಿ ಈ ಶುಭ ಸಂದರ್ಭದಲ್ಲಿ ಉದ್ಘಾಟಿಸಲಾಯಿತು. ಯಾವಾಗಲೂ ನಮ್ಮ ಧರ್ಮಶಾಸ್ತ್ರ ಹೇಳಿದ ಪ್ರಕಾರ ಮುಖ್ಯವಾಗಿ ಈ ಪ್ರಪಂಚದಲ್ಲಿ ವಿದ್ಯಾದಾನ, ಅನ್ನದಾನ, ಅಭಯದಾನ ಮತ್ತು ಔಷಧಿ ದಾನಗಳು ಬಹಳ ಶ್ರೇಷ್ಠವಾದಂಥ ದಾನಗಳು ಅಂತ ನಮ್ಮ ಶಾಸ್ತ್ರ ಉಲ್ಲೇಖ ಮಾಡಿದೆ. ಅದರಲ್ಲಿ ಔಷಧಿ ದಾನ ಎನ್ನುವಂಥದ್ದು ಮುಖ್ಯವಾಗಿ ನಮ್ಮ ಜನಸಾಮಾನ್ಯರ ದೈಹಿಕವಾದಂತಹ ಮತ್ತು ಮಾನಸಿಕವಾದಂತಹ ಏನು ಸಮಸ್ಯೆಗಳಿದೆ, ತೊಂದರೆಗಳಿದೆ, ಅದಕ್ಕೆ ಸ್ಪಂದಿಸಿ ವೈದ್ಯರು ಅವರಿಗೆ ಅವರ ಮನೋಸ್ಥಿತಿಗನುಗುಣವಾಗಿ ಅವರಿಗೆ ಸಂತೋಷವನ್ನು ಕೊಡುವಂಥ ಒಂದು ಚಿಕಿತ್ಸೆಯನ್ನು ಕೊಡಬೇಕಾದದ್ದು ಅವರ ಆದ್ಯ ಕರ್ತವ್ಯ. ಅದು ವೈದ್ಯ ಧರ್ಮ ಅಂತ ಕರೆಯಲ್ಪಟ್ಟಿದೆ. ಇಂತಹ ವೈದ್ಯ ಧರ್ಮವನ್ನು ಪಾಲನೆ ಮಾಡುವಂತಹದ್ದು ಅದು ನಿಮ್ಮ ಎಲ್ಲರ ಬಹಳ ಮುಖ್ಯವಾದಂಥ ಒಂದು ಕರ್ತವ್ಯ. ಅದನ್ನು ಈ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಲಿನಿಕ್ನ ಮೂಲಕ ಜನಸಾಮಾನ್ಯರಿಗೆ ಮುಖ್ಯವಾಗಿ ಈ ಹಲ್ಲಿನ ಒಂದು ಚಿಕಿತ್ಸೆ ಅಂದರೆ ಅದು ಬಹಳ ಪ್ರಾಮುಖ್ಯವಾದಂಥದ್ದು. ಯಾಕೆಂತಂದರೆ ನಾವು ಯಾವಾಗಲೂ ನಮ್ಮ ದೇಹದಲ್ಲಿರ್ತಕ್ಕಂಥ ಹಲ್ಲನ್ನು ತಾತ್ಸಾರ ಮಾಡ್ತೇವೆ. ಯಾವಾಗಲೂ ನಾವು ಈ ಹಲ್ಲನ್ನು ತಾತ್ಸಾರ ಮಾಡುವಂಥದ್ದಿದೆ, ಅದನ್ನು ತಾತ್ಸಾರ ಮಾಡುವಂಥದ್ದು ಖಂಡಿತವಾಗಿಯೂ ತಪ್ಪು ಅಂತ ನನ್ನ ಭಾವನೆ. ಯಾಕೆಂತಂದರೆ ಹಲ್ಲಿನಿಂದಾಗಿ ಇಡೀ ದೇಹದ ಅಸ್ತಿತ್ವವೇ ತೊಂದರೆಗೆ ಒಳಗಾಗುವಂಥದ್ದು ಬಹಳ ಹೆಚ್ಚು. ಆದ ಕಾರಣ ಯಾವತ್ತೂ ಕೂಡ ಹಲ್ಲನ್ನು ಕೇರ್ಲೆಸ್ ಮಾಡಬಾರ್ದು. ಹಲ್ಲನ್ನು ನೋವು ಅನುಭವಿಸಿದವರಿಗೆ ಇದರ ಅನುಭವ ಇರ್ತದೆ. ಇಂತಹ ಒಂದು ಸಮಸ್ಯೆಯನ್ನು ನೀಗಿಸುವಂತಹ ಒಂದು ಕೇಂದ್ರ ಈ ನೂರ್ ಡೆಂಟಲ್ ಕ್ಲಿನಿಕ್ ಮುಂದಿನ ದಿನಗಳಲ್ಲಿ ಆಗಲಿ.
ಇಲ್ಲಿಗೆ ಯಾರ್ಯಾರು ಬಂದು ಇದರ ಒಂದು ಸೇವೆಯನ್ನು ಪಡೆದುಕೊಳ್ತಾರ, ಆ ಸೇವೆಯನ್ನು ಪಡೆದುಕೊಳ್ಳುವಂಥ ಎಲ್ಲ ಜನಗಳಿಗೆ ಇದು ಒಂದು ಸುಖವನ್ನು, ನೆಮ್ಮದಿಯನ್ನು ನೀಡುವಂತಹ ಒಂದು ಕ್ಲಿನಿಕ್ ಆಗಿ ಮೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ಮುಂದಿನ ದಿನಗಳು ಈ ದೇರಳಕಟ್ಟೆಯ ಪರಿಸರದ ಎಲ್ಲ ಜನಗಳಿಗೂ ಕೂಡ ಒಂದು ಸಾಮಾಜಿಕವಾದಂತಹ ಒಂದು ಸ್ವಸ್ಥ ಸಮಾಜವನ್ನು ಕಟ್ಟತಕ್ಕಂತಹ ಒಂದು ಕಾರ್ಯವೂ ಕೂಡ ಈ ಒಂದು ಕ್ಲಿನಿಕ್ನ ಮೂಲಕವೇ ನಡೆಯುವಂತಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಆತ್ಮೀಯರೇ, ಬಹಳ ಸಂತೋಷದ ವಿಚಾರ. ಇವತ್ತು ನೂರ್ ಡೆಂಟಲ್ ಕೇರ್ ಎನ್ನುವಂಥ ಒಂದು ಡೆಂಟಲ್ ಕ್ಲಿನಿಕ್ ದೇರ್ಲಕಟ್ಟೆಯ ಕೇಂದ್ರ ಸ್ಥಾನದಲ್ಲಿ ಒಂದು ಉದ್ದೀಪನಗೊಂಡದ್ದು ಬಹಳ ಸಂತೋಷದ ವಿಚಾರ. ವಿಶೇಷವಾಗಿ ಮಕ್ಕಳಿಗೆ, ಯಾರಿಗೇ ಆಗಲಿ, ಒಬ್ಬ ವ್ಯಕ್ತಿಗೆ ಸೌಂದರ್ಯ ಯಾವುದು ಅಂತ ಹೇಳಿದರೆ ಅದು ನಗು. ಯಾರ ಮುಖದಲ್ಲಿ ನಗು ಇದೆಯೋ ಅವ ವ್ಯಕ್ತಿತ್ವವಾಗಿ ಒಳ್ಳೆಯದಾಗಿರ್ತಾನೆ. ಪ್ಲಸ್ ಮಾತಾಡೋದ್ರಲ್ಲಿ ಎಲ್ಲದರಲ್ಲಿ ಕೂಡ ಒಬ್ಬ ವ್ಯಕ್ತಿ ಹೇಗಿರಬೇಕು ಅಂದರೆ ನಗು ಮುಖದೊಂದಿಗೆ ಇರಬೇಕು ಅಂತೇಳಿ ಹೇಳ್ತಾರೆ. ನಗು ಚೆನ್ನಾಗಿ ಇದ್ರೆ ಮಾತ್ರ ಆ ವ್ಯಕ್ತಿ ಯಾವುದೇ ಲೋಪದೋಷ ಇಲ್ಲದೆ ಎಲ್ಲರಲ್ಲಿ ಕೂಡ ಒಟ್ಟಿಗೆ ಸಮಾಜಮುಖಿ ಚಿಂತನೆಯೊಂದಿಗೆ ನಡೆದಾಡ್ತಾನೆ ಎನ್ನುವುದಕ್ಕೆ ಹೊಳ ಅರ್ಥವಾಗಿ ನಾವು ನಗುವಿಗೆ ಹೇಳ್ತೇವೆ. ಹಾಗಾಗಿ ಆ ಸೌಂದರ್ಯ ಬೇಕು, ನಗು ಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಹಲ್ಲುಗಳು ಸರಿಯಾಗಿರಬೇಕು. ಹಲ್ಲುಗಳು ಸರಿ ಇಲ್ಲ, ಹುಳುಕು ಇದೆ ಅಥವಾ ಹಲ್ಲು ಹೋಗಿದೆ, ಇದೆಲ್ಲವೂ ಯಾಕೆ ಅಂತ ಹೇಳಿದರೆ ಮಗುವಿಗೆ ಯಾವುದೇ ಒಂದು ವ್ಯಕ್ತಿಗೆ ನಗು ಕೂಡ ನಗಡಲಿಕ್ಕೆ ಆಗುವುದಿಲ್ಲ. ಈ ದೃಷ್ಟಿಯಲ್ಲಿ ಹಲ್ಲು ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಇದನ್ನ ಇವತ್ತು ಸರಿಪಡಿಸಲಿಕ್ಕೆ, ಅದು ಮಾತ್ರ ಅಲ್ಲದೆ ಅದನ್ನ ಕ್ಲಿನಿಕ್ ಒಂದು ಇಟ್ಟುಕೊಂಡು ಒಂದು ರೀತಿಯಲ್ಲಿ ಸೇವಾ ಮನೋಭಾವನೆಯಿಂದ ಅಂತ ಹೇಳ್ಬೋದು. ಇದರಲ್ಲಿ ದೊಡ್ಡ ಮಟ್ಟಿಗೆ ಉತ್ಪಾದನೆ, ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಡೆಂಟಲ್ ಕ್ಲಿನಿಕ್ ಎನ್ನುವಂಥದ್ದು ಅಲ್ಲಲ್ಲಿ ಇರಬೇಕು. ಯಾಕಂದರೆ ವ್ಯಕ್ತಿಗಳಲ್ಲಿ ನಿಜವಾಗಿ ಇವತ್ತು ಹಲ್ಲಿನ ಡಾಕ್ಟರ್ ಹೇಳುವ ಪ್ರಕಾರ ಅದೆಷ್ಟೋ ರೋಗಿಗಳು, ಹಲ್ಲು ರೋಗಿಗಳೇ ತುಂಬ ವಿಚಾರದಲ್ಲಿ ತೀರುವುದನ್ನು ನಾವು ಕಾಣಬಹುದು, ಬೇರೆ ಬೇರೆ ರೋಗಗಳಿಂದ. ಹಾಗಾಗಿ ಹಲ್ಲುಗಳಲ್ಲಿ ಕ್ಯಾನ್ಸರ್ ರೋಗಗಳು ಕೂಡ ಬರುವುದನ್ನು ನಾವು ಈಗ ಕಾಣ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಾವು ಹಲ್ಲಿನ ಬಗ್ಗೆ ಶುಚಿತ್ವ ಆಗಿರ್ಬೋದು, ಕೇರ್ ತಗೊಳ್ಳುವಂಥದ್ದು ಕಡಿಮೆ ಅಂತಲೇ ಹೇಳ್ಬೋದು. ಆ ದೃಷ್ಟಿಯಲ್ಲಿ ಇವತ್ತು ದೇರ್ಲಕಟ್ಟೆಯಲ್ಲಿ ಫಾತಿಮತ್ ರಫೀಜಾ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ನಾವು ಹೇಳಬೇಕು ಅಂತಂದರೆ ಮೊಹಮ್ಮದ್ ಮುಸ್ತಫಾ ಅವರ ಮಗಳು ಮೊಹಮ್ಮದ್ ಮುಸ್ತಫಾ ಅವರು ಹೇಗೆ ಅಂತ ತಮಗೆಲ್ಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇವತ್ತು ಸಮಾಜಮುಖಿಯಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಕ್ರೀಡಾ ಚಟುವಟಿಕೆಗಳು ಎಲ್ಲದಲ್ಲಿ ಕೂಡ ಮುಂದಾಳತ್ವವನ್ನು ಇಟ್ಕೊಂಡು ಅವರಿಗೆ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅಂತೇಳಿ ಈ ಉಳ್ಳಾಲ ಭಾಗದಲ್ಲಿ ನಮಗೆಲ್ಲ ಗೊತ್ತಿದೆ. ಅದು ಮಾತ್ರ ಅಲ್ಲದೆ ಯಾವುದೇ ಹಣದ ಆಸೆಗೆ ದುರುಪಯೋಗ ಮಾಡಿದವರು ಅಲ್ಲ, ಪಾರದರ್ಶಕ ವ್ಯಕ್ತಿತ್ವವನ್ನು ಮಾಡಿಸಿಕೊಂಡು ಬಂದವರು ಮೊಹಮ್ಮದ್ ಮುಸ್ತಫಾ ಅವರು. ಆ ರೀತಿಯಲ್ಲಿ ಅವರ ಮಗಳು ಕೂಡ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಸಾರ್ವಜನಿಕವಾಗಿ ತೊಡಗಿಸಿಕೊಳ್ಳಬಹುದು ಅಂತೇಳಿ, ಇವತ್ತು ವೈದ್ಯಾಧಿಕಾರಿಗಳನ್ನು ದೇವರು ಅಂತೇಳಿ ಭಾವಿಸ್ತಾರೆ. ಇವತ್ತು ಆ ದೃಷ್ಟಿಯಲ್ಲಿ ಒಂದು ದೇವತಾ ಸ್ಥಾನಕ್ಕೆ ಕೊಂಡೋದಂಥದ್ದು ನಮ್ಮ ಮೊಹಮ್ಮದ್ ಮುಸ್ತಫಾ ಅವರು ಅವರ ಮಗಳನ್ನ ಇವತ್ತು ವೈದ್ಯಾಧಿಕಾರಿಯಾಗಿ, ಅದು ಕೂಡ ಡೆಂಟಲ್ ಕ್ಲಿನಿಕ್ನ ವೈದ್ಯಾಧಿಕಾರಿಯಾಗಿ ಮಾಡಿ ಇವತ್ತು ಸ್ಥಳೀಯವಾಗಿ ಈ ಉಳ್ಳಾಲ ಭಾಗದ ಅದೆಷ್ಟೋ ಜನಗಳಿಗೆ ಒಂದು ಒಳ್ಳೆಯ ಸೇವೆ ದೊರಕಲಿ ಎನ್ನುವ ಹಿತದೃಷ್ಟಿಯಿಂದ ಇವತ್ತು ಡೆಂಟಲ್ ಕೇರ್ ಕ್ಲಿನಿಕ್ ಅನ್ನ ಇಲ್ಲಿ ತಂದಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಹೇಳ್ತೇವೆ. ವಿಶೇಷವಾಗಿ ನಮ್ಮ ಎಲ್ಲ ಏನು ಉಳ್ಳಾಲ ಭಾಗದಲ್ಲಿ ಇವತ್ತು ಹಸೆಹೊಳಿ ಪರಿಸರದಲ್ಲಿ, ದೇರ್ಲಕಟ್ಟೆ ಪರಿಸರದಲ್ಲಿ ತುಂಬಾ ಮಂದಿ ನಾಗರಿಕ ಬಂಧುಗಳಿದ್ದಾರೆ. ಅವರು ಇದನ್ನು ನಿಜವಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿಶೇಷವಾಗಿ ತಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡ್ತೇನೆ. ನಮಸ್ಕಾರ. ಈ ದಿನ ದೇರಳಕಟ್ಟೆಯ ಕೇಂದ್ರ ಭಾಗವಾದಂಥ ಜಲಾಲ್ ಬಾಗ್ನಲ್ಲಿ ನೂರ್ ಡೆಂಟಲ್ ಕೇರ್ ಎಂಬ ದಂತ ಚಿಕಿತ್ಸೆಯ ಒಂದು ಕ್ಲಿನಿಕ್ ಇಲ್ಲಿ ಡಾಕ್ಟರ್ ಇಫ್ತಿಕಾರ್ ಅವರ ಶುಭ ಹಸ್ತದಿಂದ ಈ ದಿನ ಉದ್ಘಾಟನೆಯಾಗಿದೆ. ಈ ಕ್ಲಿನಿಕನ್ನು ನನ್ನ ಮಗಳಾದ ಫಾತಿಮತ್ ರಫೀಜಾ, ಇವಳು ಡೆಂಟಲ್ ಡಾಕ್ಟ್ರು, ಇವಳು ಇದನ್ನು ಮುನ್ನಡೆಸಲಿಕ್ಕಿದ್ದಾಳೆ. ಎಲ್ಲ ಜನಗಳ ಆಶೀರ್ವಾದ ಅವಳ ಮೇಲಿರಲಿ ಅಂತೇಳಿ ನಾನು ಮೊದಲಿಗೆ ಕೇಳಿಕೊಳ್ಳುತ್ತಾ, ಅಲ್ಲಾಹನ ಅನುಗ್ರಹ ಕೂಡ ಇರಲಿ ಅಂತೇಳಿ ಅಲ್ಲಾಹನಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಈ ದಿನ ಈ ಒಂದು
ಶುಭ ಗಳಿಗೆಯಲ್ಲಿ ಇದರ ದಂತ ಚಿಕಿತ್ಸಾಲಯದ ಉದ್ಘಾಟನೆಗೆ ಬಂದಂಥ ಕರ್ನಾಟಕ ಗಣ ಸರ್ಕಾರದ ವಿಧಾನಸಭೆಯ ಸ್ಪೀಕರ್ ಆದಂಥ UT ಖಾದರ್ ಅವರ ತಮ್ಮ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಮಾಜಿ ಸದಸ್ಯರು, UT ಫರೀದ್ ಫೌಂಡೇಶನ್ನ ಇದರ ಅಧ್ಯಕ್ಷರಾದಂಥ ಇಫ್ತಿಕಾರ್ ಅಲಿ ಅವರಿಗೆ ನಾನು ನನ್ನ ಮಗಳ ಪರವಾಗಿ ಮತ್ತು ನನ್ನ ಕುಟುಂಬಸ್ಥರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಣಚೂರು ಸಮೂಹ ಸಂಸ್ಥೆಯ ಅಧ್ಯಕ್ಷರಾದಂಥ ಹಾಜಿ UK ಕಣಚೂರು ಮೋನಾಕರ್ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಕೂಡ ನಾನು ನನ್ನ ಕುಟುಂಬಸ್ಥರ ಪರವಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವಕ್ಫ್ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರಾದಂಥ ಲಕ್ಕಿ ಸ್ಟಾರ್ ನಾಸೀರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭವನ್ನು ಹಾರೈಸಿ ಹೋಗಿದ್ದಾರೆ. ಅವರಿಗೆ ಕೂಡ ನನ್ನ ಕುಟುಂಬಸ್ಥರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಹರೇಕಳ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ರವೀಂದ್ರ ರೈ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರು, ಕರ್ನಾಟಕ ಸರ್ಕಾರದಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹರೇಕಳ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭವನ್ನು ಹಾರೈಸಿ ಹೋಗಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ಗೌರವಿತರಾದಂಥ ಸದಾಶಿವ ಉಳ್ಳಾಲ್ರವರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಹೋಗಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸಲು ಹೋಗ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಹೋದರ ಮಿತ್ರರು, ನಾನು ಸಣ್ಣ ಕರೆಗೆ ಫೋನ್ನಲ್ಲಿ ಕರೆದಾಗ ಕೂಡ ಬಹಳಷ್ಟು ಗಣ್ಯ ವ್ಯಕ್ತಿಗಳು, ಬೇರೆ ಬೇರೆ ಪಂಚಾಯತ್ನ ಅಧ್ಯಕ್ಷರುಗಳು, ಪಂಚಾಯತ್ನ ಸದಸ್ಯರು ಮತ್ತು ಯುವ ಉದ್ಯಮಿಗಳು ಮತ್ತು ಎಲ್ಲ ಸಹೋದರ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೆ ಈ ಒಂದು ಹತ್ತಿರದಲ್ಲಿ ಉಪಸ್ಥಿತರಿರುವಂಥ ಮಲಾರ್ H ಅಬೂಬಕರ್ ಅವರು, ಜಕರಿಯಾ ಮಲಾರ್ ಅವರು, ಅಶ್ರಫ್ ಅಂಬ್ಲಮಗರ್ ಅವರು ಮದಕ, ಅದೇ ರೀತಿ ನನ್ನ ಆತ್ಮೀಯ ಒಬ್ಬ ಸಹೋದರ ಮಿತ್ರ ಕೂಡ ಸಮದ್, ದುಬೈಯಲ್ಲಿರುವಂಥ ಸಮದ್ ಮಲಾರ್ ಅವರು, ಅದೇ ರೀತಿ ನನ್ನ ಮಿತ್ರರಾದಂಥ ನಾಸೀರ್ ಸಾಮಣಿಗೆ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಅದೇ ರೀತಿ ಹರೇಕಳ ತ್ಯಾಗಮ್ರವರು ಕೂಡ ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕುಟುಂಬಸ್ಥರು ಕೂಡ ಹೆಚ್ಚಿನವರು ಬಂದು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಹಾರೈಸಿ ಹೋಗಿದ್ದಾರೆ. ಅದೇ ರೀತಿ ನನ್ನ ಎಲ್ಲ ಗೆಳೆಯಂದಿರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಹಾರೈಸಿ ಹೋಗಿದ್ದಾರೆ. ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಡಾಕ್ಟರ್ ಫಾತಿಮಾ ರಫೀಸರ್ ಅವರ ಪರವಾಗಿ ಮತ್ತು ನಮ್ಮ ಕುಟುಂಬಸ್ಥರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸಿ, ಮುಂದಿನ ದಿನಗಳಲ್ಲಿ ಫಾತಿಮತ್ ರಫೀಸರ್ ಅವರಿಂದ ಈ ದಂತ ಚಿಕಿತ್ಸೆಯಲ್ಲಿ ಉತ್ತಮ ಸೇವೆ ಈ ಭಾಗದ ಜನರಿಗೆ ಕೂಡ ಲಭಿಸಲಿ, ಅದು ಕೂಡ ಮಿತ ದರದಲ್ಲಿ ಲಭಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ನಿಮ್ಗೆಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. Myself, Dr. Fatimat Rafiza. I have completed my Bachelor's of Dental Surgery in AB Shetty Dental College, Derlakatte. I have been working for 2.5 years now. Now I thought of having my separate journey, so I have set up my private dental practice now, which is Noor Dental Care. It's always been a tough journey for me. So my parents, I'm very thankful for my parents, friends, teachers, all those who have helped me come across this long. So this dental clinic includes every treatment, root canal, restoration, extraction, orthodontic treatment, every necessary treatment required. Hoping to give a best treatment for my patient and very helpful for everyone who have helped me come across this journey. Very thank you for all of you. I want everybody's blessings to start this new journey. Thank you everyone.